ಮಂಗಳೂರಿನಲ್ಲಿರುವ ವಿಕಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಕಾಸ್ ಪರೀಕ್ಷಾ ಮಾರ್ಗದರ್ಶನ ಕಾರ್ಯಕ್ರಮ ನಡೆಯಿತು. ವಿಕಾಸ್ ಎಜು ಸೊಲ್ಯೂಷನ್ ಸಲಹೆಗಾರರಾದ ಡಾಕ್ಟರ್ ಅನಂತ್ ಪ್ರಭೋಜಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡುತ್ತಾ ಬಹುತೇಕ ಇಂತಹ ಮಾರ್ಗದರ್ಶನ ಕಾರ್ಯಕ್ರಮವನ್ನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳುತ್ತಾರೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಕುರಿತು ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲು ಸರಿಯಾದ ಸಮಯವಲ್ಲ. ಆಗ ಸರಿಯಾದ ಯೋಜನೆಯನ್ನ ಹಾಕಿಕೊಂಡು ಗುರಿ ತಲುಪುವುದು ಅಸಾಧ್ಯ ಎಂದರು. ಈ ಪ್ರಮುಖ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ವಿಕಾಸ್ ಪದವಿ ಪೂರ್ವ ಕಾಲೇಜು ಉತ್ತಮ ವಾಗ್ಮಿಯಾದ ಪ್ರಸ್ತುತ ಚೆನ್ನೈನಲ್ಲಿರುವ ವೆಲ್ಲಮಲ್ ಸಮೂಹ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರೊಫೆಸರ್ ಎಂ ಪ್ರಸಾದ್ ಮಲ್ಲಿಸೆಲ್ಲಿ ಅವರಿಂದ ಪರೀಕ್ಷಾ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ವಿಕಾಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಮನ್ವಯಾಧಿಕಾರಿ ಪಾರ್ಥಸಾರಥಿ ಪಾಲಿಮರ್, ಡೀನ್ ಡಾಕ್ಟರ್ ಮಂಜುಳಾ ರಾವ್, ಡಾಕ್ಟರ್ ಸುನಿಲ್ ಮಾಳಕಿ, ಪ್ರಾಂಶುಪಾಲರಾದ ಪ್ರೊಫೆಸರ್ ಟಿ ರಾಜರಾಮ್ ರಾವ್, ಉಪನ್ಯಾಸಕರಾದ ಮನೋಹರ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ 24/7 ಮಂಗಳೂರು.